ನಮಸ್ಕಾರ ಎಲ್ರಿಗೂ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಒಂದು ಸಣ್ಣ ನರ್ಸರಿಯನ್ನು ತೋರಿಸುವಂತ ಹೊರಟಿದ್ದೇನೆ. ಇದು ನಮ್ಮ ಮನೆಯಲ್ಲಿ ನಾನು ಮಾಡಿದಂಥ ಒಂದು ಸಣ್ಣ ನರ್ಸರಿ. ಇದರಲ್ಲಿ ತುಂಬ ಫ್ರೂಟ್ಸ್ ಗಿಡ ನೆಟ್ಟಿದ್ದೆ, ಅದರಲ್ಲಿ ಇವಾಗ ದೊಡ್ಡದಾಗಿದೆ. ಸೊ ಅದನ್ನು ಇವತ್ತು ನಿಮಗೆ ತೋರಿಸುವಂತ ಹೊರಟಿದ್ದೇನೆ, ಬನ್ನಿ ಹೋಗುವ ಗಾಯ್ಸ್. ಇದು ನಾನು ಮಾಡಿದಂಥ ಒಂದು ಸಣ್ಣ ನರ್ಸರಿ. ಇದರಲ್ಲಿ ತುಂಬ ಫ್ರೂಟ್ಸ್ ಗಿಡ ಎಲ್ಲ ಉಂಟು, ಆದರೆ ಈ ಕಡೆ ಬರದೆ ಇದು ಫುಲ್ ಇವಾಗ ಇಲ್ಲಿ ಬಲ್ಲೆ ಹಿಡಿದೋಗಿದೆ. ಇದರಲ್ಲಿ ಇವಾಗ ಒಂದು ಹಂದಿ ಓಡಿದ್ರು ಇಲ್ಲಿಂದ, ಆಶ್ಚರ್ಯ ಇಲ್ಲ, ಅಷ್ಟು ಬಲ್ಲೆ ಹಿಡಿದೋಗಿದೆ. ಸೊ ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಲಿಕ್ಕೆ ಉಂಟು. ಇದನ್ನು ಫುಲ್ಲು ಕ್ಲೀನ್ ಮಾಡಿ ಇದರಲ್ಲಿ ಯಾವೆಲ್ಲ ಫ್ರೂಟ್ಸ್ ಗಿಡ ನೆಟ್ಟಿದ್ದೇನೆ ಅಂತ ತೋರಿಸ್ತೇನೆ. ಫಸ್ಟ್ ಇದನ್ನು ಕ್ಲೀನ್ ಮಾಡುವ ಗಾಯ್ಸ್. ಇದು ನಾವು ಕತ್ತಿಡುವ ಜಾಗ, ಕೆಲಸಕ್ಕೆ ಒಂದೊಂದು ಕತ್ತಿ. ಸೊ ಇದು ಇವಾಗ ಹಾರ್ಡೆಸ್ಟ್ ಚಾಯ್ಸ್ ಯಾವುದನ್ನು ಸೆಲೆಕ್ಟ್ ಮಾಡೋದು ಅಂತ. ಸೊ ಇವಾಗ ಹುಲ್ಲೆಲ್ಲ ತೆಗಿಲಿಕ್ಕೆ ಉಂಟು, ಹಾಗೆ ಇದನ್ನು ಸೆಲೆಕ್ಟ್ ಮಾಡುವ. ಇದು ಮರ ಎಲ್ಲ ಕಡಿಲಿಕ್ಕೆ ಇದ್ರೆ ಇದನ್ನೆಲ್ಲ ಯೂಸ್ ಮಾಡೋದು. ಸೊ ಇವಾಗ ಮರ ಎಲ್ಲ ಕಡಿಲಿಕ್ಕಿಲ್ಲ, ಹುಲ್ಲು ಮಾತ್ರ. ಸೊ ರಪ್ಪ ಒಂದು ನರ್ಸರಿಯನ್ನು ಕ್ಲೀನ್ ಮಾಡುವ ಇವತ್ತು. ಆಮೇಲೆ ಗಾಯ್ಸ್, ನೀವು ಇಂಗ್ಲೀಷಲ್ಲಿ ಒಂದು ಮಾತು ಕೇಳಿರ್ಬೋದು, ದ ಬೆಸ್ಟ್ ಟೈಮ್ ಟು ಪ್ಲಾಂಟ್ ಎ ಟ್ರೀ ವಾಸ್ 20 years ago, ಬಟ್ ದ ಸೆಕೆಂಡ್ ಬೆಸ್ಟ್ ಟೈಮ್ ಇಸ್ ಟುಡೇ ಅಂತ ಹೇಳಿ. ಅಂದರೆ ಇದರ ನೇರ ಅರ್ಥ ಹೇಳೋದಾದರೆ, ನಾವು ಯಾವುದೇ ಒಂದು ಮರನ ನೆಡಲಿಕ್ಕೆ ನಮಗೆ ಬೆಸ್ಟ್ ಟೈಮ್ ಯಾವಾಗ ಅಂತ ಹೇಳಿದರೆ ಅದು 20 ವರ್ಷಗಳ ಹಿಂದೆ ಅಂತ. ಯಾಕೆಂತ ಕೇಳಿದರೆ, ಇವತ್ತಿಗೆ ಆಗುವಾಗ ಆ ಮರ ದೊಡ್ಡದಾಗಿ ಅದರಲ್ಲಿ ಹಣ್ಣು ಬಿಟ್ಟು ನಮಗೆ ನೆರಳು ಕೊಟ್ಟು, ಒಂದು ವೇಳೆ ಅದು 20 ವರ್ಷ ಆದಮೇಲೆ ಅದು ಸತ್ತೋಯ್ತು ಅಂದ್ಕೊಳ್ಳಿ, ಈ ಗ್ಯಾಸ್ ಇಲ್ಲದ ಟೈಮಲ್ಲಿ ನಮಗೆ ಅದು ಕಟ್ಟಿಗೆಗಾದರೂ ಯೂಸ್ ಆಗ್ತಿತ್ತು. ಎಲ್ಲಾದರೂ ನಾವು ಅದನ್ನು 20 ವರ್ಷಗಳ ಹಿಂದೆ ನೆಟ್ಟಿಲ್ಲ ಅಂತ ನಾವು ರಿಗ್ರೆಟ್ ಮಾಡ್ತಾ ಇದ್ದರೆ ಇವಾಗ, ಸೊ ಆ ಮರವನ್ನು ವಾಪಸ್ ನೆಡಲಿಕ್ಕೆ ನಮಗೆ ಬೆಸ್ಟ್ ಟೈಮ್ ಯಾವಾಗ ಅಂತ ಕೇಳಿದರೆ ಅದು ಇವತ್ತು ಅಂತ. ಯಾಕೆಂತ ಕೇಳಿದರೆ ವಾಪಸ್ 20 ವರ್ಷ ಕಳೆದ ಮೇಲೆ ನಾವು ವಾಪಸ್ ಅದೇ ರಿಗ್ರೆಟನ್ನು ಪಡಬೇಕಾಗಿಲ್ಲ. ಸೊ ನೆಟ್ಟಿಲ್ಲ ಅನ್ನುವಂಥ ಒಂದು ರಿಗ್ರೆಟ್ ನಮಗೆ 20 ವರ್ಷ ಆದಮೇಲೆ ವಾಪಸ್ ಬರೋದು ಬೇಡ ಅಂತ ಹೇಳಿದರೆ ಆ ಮರವನ್ನು ಇವತ್ತೇ ನೆಡೋದು ಬೆಸ್ಟ್ ಅಂತ. ಸೊ ಇದು ನಮ್ಮ ನೇರ ಅರ್ಥ. ಅದರ ಒಲಾರ್ಥ ಎಂತ ಕೇಳಿದರೆ, ನಾವು ತೆಗೆದುವಂತಹ ಒಂದು ನಿರ್ಧಾರಗಳು. ನಾವು ಈ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬೇಕು, ಸ್ವಿಮ್ಮಿಂಗ್ ಕಲಿಬೇಕು, ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ಅಥವಾ ಯಾವುದೇ ಒಂದು ಕೆಲಸ ಆಗಿರ್ಬೋದು, ನಾವು ಮನಸ್ಸಲ್ಲಿ ಅಂದ್ಕೊಂಡಿರ್ತೀವಿ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ನಾನು ಕೂಡ ಯೂಟ್ಯೂಬ್ ಚಾನಲನ್ನು 2020ಇಂದಲೇ ಅಂದ್ಕೊಂಡಿದ್ದೆ ಸ್ಟಾರ್ಟ್ ಮಾಡಬೇಕು ಅಂತ, ಆದರೆ ಸ್ಟಾರ್ಟ್ ಮಾಡಿರಲಿಲ್ಲ, ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ದು. ಹಾಗೆ ಯಾವುದೇ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಬೆಸ್ಟ್ ಟೈಮ್ ಯಾವಾಗ ಅಂತ ಕೇಳಿದರೆ ಅದು ನಾಳೆ ಅಲ್ಲ, ನಾಡಿದಲ್ಲ, ಇವತ್ತು ಅಂತ. ಸೊ ಇವತ್ತೇ ಸ್ಟಾರ್ಟ್ ಮಾಡುವ. ಸೊ ಹಾಗಾಗಿ ನರ್ಸರಿಯನ್ನು ಕೂಡ ಇವತ್ತೇ ಕ್ಲೀನ್ ಮಾಡುವ, ಇನ್ನು ನಾಳೆಗೆಲ್ಲ ಇಡೋದು ಬೇಡ. ಯಾಕಂದರೆ ಮಳೆಗಾಲ ಶುರು ಆಯಿತು, ಇನ್ನು ಇದನ್ನು ಲೇಟ್ ಮಾಡಿದರೆ ನೆಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಮಳೆ ಎಲ್ಲ ನಿಂತು ಹೋಯಿತು ಅಂದರೆ ಇದು ಎಲ್ಲ ಗಿಡ ಎಲ್ಲ ಸಾಯ್ಬೋದು. ಹಾಗೆ ಇವಾಗ ಕ್ಲೀನ್ ಮಾಡಲಿಕ್ಕೆ ಬಂದಿದ್ದೇನೆ, ಕತ್ತಿ ಉಂಟು ಕೈಯಲ್ಲಿ. ಸೊ ರಪ್ಪ ಕ್ಲೀನ್ ಮಾಡುವ. ಇದರಲ್ಲಿ ಮೊಳ ಎಲ್ಲ ಇರ್ಬೋದು, ಮೊನ್ನೆ ಬಂದಾಗ ಒಂದು ಮೊಳ ಇತ್ತು, ಸಿಕ್ಕಿದರೆ ಒಳ್ಳೆಯದು, ತೋರಿಸ್ಬೋದು ನಿಮಗೂ. ಶುರು ಮಾಡುವ. ಗಾಯ್ಸ್, ಇದರಲ್ಲಿ ನಾವು ಫಸ್ಟ್ ಒಂದು ಹರಿವೆದು ಮಾಡಿದ್ವಿ. ಹರಿವೆ ಎಲ್ಲ ಆದಮೇಲೆ ಇದರಲ್ಲಿ ನರ್ಸರಿ ಮಾಡಿದ್ದು. ಇದರಲ್ಲಿ ಇವಾಗ ಲಕ್ಷ್ಮಣ ಫಲ, ರಂಬುಟನ್, ಆಮೇಲೆ ಪೇರಲ, ಹಲಸು, ಆಮೇಲೆ ಅವಗಾಡೋ ಇದೆಲ್ಲ ಉಂಟು. ಇದೆಲ್ಲ ಇವಾಗ ಬಲ್ಲೆ ಬಂದು ಇವಾಗ ನಿಮಗೆ ಕಾಣ್ತಿಲ್ಲ. ಇದೆಲ್ಲ ಕ್ಲೀನ್ ಮಾಡಿ ತೋರಿಸ್ತೇನೆ. ಇವಾಗ ಫಸ್ಟ್ ಕ್ಲೀನ್ ಮಾಡ್ತಿದ್ದೇನೆ. ನಾವು ಈ ಕಾಡು ಬಂದು ಸ್ವಲ್ಪ ಸಮಸ್ಯೆ ಆಗಿದೆ, ಇಲ್ಲದೆ ಈ ಕೆಲಸ ಒಂದು ಇರಲಿಲ್ಲ. ಗಾಯ್ಸ್, ಇಲ್ಲಿ ನೋಡ್ಬೋದು ಯಾವುದು ಬೇಡ ಅದು ತುಂಬ ಒಳ್ಳೆ ಬಂದಿದೆ. ಅವತ್ತು ಹರಿವೆಲ್ಲ ಮಾಡುವಾಗ ಇದು ಅಷ್ಟೊಂದು ಒಳ್ಳೆ ಬಂದಿರಲಿಲ್ಲ. ಇವಾಗ ನೋಡ್ಬೋದು ಇದು ಬೇಡ ಅಂತ ಹೇಳಿದಾಗ ಹರಿವೆಲ್ಲ ಎಷ್ಟು ಚಂದ ಬಂದಿದೆ ಅಂತ. ಸೊ ಅದೆಲ್ಲ ಬೀಜಕ್ಕೆ ಇಡ್ತಿಲ್ಲ, ಎಲ್ಲ ಕ್ಲೀನ್ ಮಾಡಿ ಹಾಕ್ತಿದ್ದೇನೆ. ಹಾಗೆ ಯಾವುದು ಬೇಡ ಅದು ಒಳ್ಳೆ ಬಂದಿದೆ, ಯಾವುದು ಮಾಡಿದ್ದೇವೆ ಅದರಲ್ಲಿ ಕೆಲವೆಲ್ಲ ಸತ್ತೋಗಿದೆ, ಯಾವುದೆಲ್ಲ ಉಂಟು ನೋಡ್ಬೇಕಷ್ಟೇ. ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದೇನೆ ಇದನ್ನೆಲ್ಲ ಕ್ಲೀನ್ ಮಾಡಿ. ಇದು ಕತ್ತಿಯಲ್ಲಿ ಉಂಟು ಕೈಯಲ್ಲಿ ಉಂಟು ಗೊತ್ತಾಗ್ತಿಲ್ಲ, ಇನ್ನು ಸ್ವಲ್ಪ ಕೈಗೆ ಕೂಡ ಗಾಯ ಆಯಿತು. ಸ್ವಲ್ಪ ಈ ಕಡೆ ಇಡ್ತಾ ಹೋಗುವ. ಇದೆಲ್ಲ ನೆಡ್ಲಿಕ್ಕೆ ಉಂಟು, ಹಾಗೆ ಸ್ವಲ್ಪ ಈ ಕಡೆ ಇಡ್ತಾ ಹೋಗ್ತಿದ್ದೇನೆ. ಇದು ಪಂಚಾಯತಿಂದ ಸಿಕ್ಕಿದಂಥ ಪೇರ್ಲ, ಇನ್ನೂ ನೆಟ್ಟಿರಲಿಲ್ಲ, ಇನ್ನು ನೆಡುವ ಅದನ್ನು ಕೂಡ. ಇದೊಂದು ಯಾವ ಗಿಡ ಗೊತ್ತಿಲ್ಲ, ಇದನ್ನು ಇವಾಗ ಗೂಗಲ್ ಸಹ ಮಾಡಬೇಕಷ್ಟೇ. ಇದು ಯಾವ ಗಿಡ ಅಂತ ಒಂದು ಐಡಿಯಾ ಇಲ್ಲ. ಇದು ಹಣ್ಣಾದ್ಮೇಲೆ ನೋಡ್ಬೇಕಷ್ಟೇ ಯಾವುದು ಅಂತ. ಅದು ನೆಟ್ಟು ನೋಡುವ, ಒಳ್ಳೆ ಬಂದಿದೆ. ಹಣ್ಣಿನ ಗಿಡ ಎಲ್ಲ ತುಂಬ ಉಂಟು. ಎಕ್ಸ್ಟ್ರಾ ಇದ್ರೆ ಹೇಳ್ತೇನೆ ನಿಮ್ಗೆ, ಯಾವುದಾದ್ರೂ ಬೇಕಿದ್ರೆ ಕಮೆಂಟ್ ಮಾಡಿ ಯಾವುದು ಬೇಕು ಅಂತ. ಎಲ್ರಿಗೂ ಇಲ್ಲ. ಇದೊಂದು ಪೇರ್ಲ ಗಿಡ,
ಇದು ಕೂಡ ಕೃಷಿ. ಆಮೇಲೆ ಗಾಯ್ಸ್ ನಮ್ಮಲ್ಲಿ ಜಾಸ್ತಿ ಇರೋದು ಯಾವುದು ಅಂತ ಹೇಳಿದರೆ ಲಕ್ಷ್ಮಣ ಫಲದ್ದು. ಇದರದ್ದು ತುಂಬ ಗಿಡ ಉಂಟು, ಎಲ್ಲ ವಿಶೇಷತರ ಆಗಿದೆ. ಇದು ಅಂದರೆ ನಮ್ಮ ಮನೆಯಲ್ಲಿ ಒಂದು ಲಕ್ಷ್ಮಣ ಫಲದ ಮರ ಇತ್ತು, ಅದು ಲಾಸ್ಟ್ ಅದರಲ್ಲೊಂದು ಹಣ್ಣಿತ್ತು. ಆ ಲಾಸ್ಟ್ ಹಣ್ಣಿನ ಬೀಜವನ್ನು ಹಾಕಿದ್ದು. ಯಾವಾಗ ಬೀಜ ಹಾಕಿದ್ನು ಅದರದ್ದು ಆ ಮರನೇ ಸತ್ತೋಯ್ತು. ಆದರೂ ತೊಂದರೆ ಇಲ್ಲ, ಇವಾಗ ಗಿಡ ಉಂಟು ತುಂಬ. ಸೊ ಲಕ್ಷ್ಮಣ ಫಲದ್ದು ತುಂಬ ಉಂಟು. ಇಲ್ಲೆಲ್ಲ ಇರೋದೆಲ್ಲ ಇದು ಲಕ್ಷ್ಮಣ ಫಲದ್ದೇ. ಇದು ಕೂಡ ಒಂದು 4-5 ನಡುವ. ಯಾಕೆಂತ ಕೇಳಿದರೆ 4-5 ಇರಲಿ ಅಂತ. ಇದು 100% ಕನ್ಫರ್ಮ್ ಅಲ್ಲ, ಇದು ಕ್ಯಾನ್ಸರ್ಗೆಲ್ಲ ಇದು ಆಗ್ತದೆ ಅಂತ ಕೇಳಿದ್ದೆ. ಸೊ ಔಷಧಿಗೆ ಆಗುವಂಥ ಗಿಡಗಳು ಕೂಡ ಮನೆಯಲ್ಲಿದ್ದರೆ ಒಳ್ಳೆಯದು. ಸೊ ಇನ್ನೆಲ್ಲ ಅದೇ ಬೇಕಾದು. ನಮ್ಮ ಆರೋಗ್ಯಕ್ಕೆ ಯಾವುದೆಲ್ಲ ಒಳ್ಳೆಯದು ಆ ಹಣ್ಣಿನ ಗಿಡ ಎಲ್ಲ ಮನೆಯಲ್ಲಿದ್ದರೆ ತುಂಬ ಒಳ್ಳೆಯದು. ಸೊ ಸ್ವಲ್ಪ ಬೆಣ್ಣೆಹಣ್ಣು, ಲಕ್ಷ್ಮಣ ಫಲ, ಆಮೇಲೆ ಈ ಸೀಬೆ ಇದೆಲ್ಲ ಮಾಡಿದ್ದೇನೆ. ಒಂದೊಂದೇ ಕ್ಲೀನ್ ಮಾಡ್ತಾ ಹೋಗ್ತಿದ್ದೇನೆ ಇವಾಗ. ಗಾಯ್ಸ್ ಇದು ನೇರಳೆ. ನೇರಳೆದು ಒಳಗೆ ಉಂಟು, ಇದು 2 ಸಿಕ್ಕಿತು. ಇದನ್ನು ಕೂಡ ಇಲ್ಲಿ ಇಡುವ. ಮಾವು, ಕೃಷಿ ಮಾವು, ಲಕ್ಷ್ಮಣ ಫಲ ನೋಡ್ಬೋದು ಗೈಸ್. ಆಮೇಲೆ ಇದು ಇದರ ಹೆಸರು ಗೊತ್ತಿಲ್ಲ. ಇದು ನನ್ನ ಅಕ್ಕ ಸುಳ್ಯದಿಂದ ಬರುವಾಗ ಅವರಿಗೆ ಯಾರೋ ಈ ಹಲಸಿನ ಸೊಲೆ ಕೊಟ್ಟಿದ್ರು. ಅದು ಕೇಸರಿ ಅದರ ಕಲರ್. ಸೊ ಅದರದ್ದು ಬೀಜ ಹಾಕಿದ್ದು. ಇದು ನೋಡಿ ಇವಾಗ ಇಷ್ಟು ಎತ್ತರ ಆಗಿದೆ. ಇದನ್ನು ಕೂಡ ನೆಡ್ಲಿಕ್ಕುಂಟು. ಇದನ್ನು ಕೂಡ ಇವಾಗ ಬದಿಯಲ್ಲಿಡುವ. ಒಂದು ಹಲಸಿದ್ದು ಕೂಡ ಉಂಟು, ಇದು ಸ್ವಲ್ಪ ಸ್ಪೆಷಲ್ ಗಾಯ್ಸ್. ಇದು ರಂಬುಟಂದು ಕೂಡ ಒಂದು 10-15 ಗಿಡ ಉಂಟು. ಇದು ಕಳೆದ ವರ್ಷ ಆದ ರಂಬುಟಂದು ಬೀಜವನ್ನು ಹೆಸರಿಲ್ಲ, ಹೀಗೆ ತೊಟ್ಟೆಯಲ್ಲಿ ಹಾಕಿಟ್ಟಿದ್ದೆ. ಇದು ನೋಡಿ ಇವಾಗ ಇಷ್ಟು ಎತ್ತರ ಬಂದಿದೆ. ಆಮೇಲೆ ನರ್ಸರಿಯಿಂದ ಕೂಡ ಒಂದು 20 ಗಿಡ ತಂದಿದ್ವಿ ಮೊನ್ನೆ, ಸುಳ್ಯ ನರ್ಸರಿಯಿಂದ. ಅದನ್ನು ಕೂಡ ನೆಡ್ಲಿಕ್ಕುಂಟು. ಇದು ನಾನೇ ಮಾಡಿದ್ದು. ಆಮೇಲೆ ನರ್ಸರಿಯಿಂದ ತಂದದ್ದು ಕೂಡ ಉಂಟು, ಆಮೇಲೆ ತೋರಿಸ್ತೇನೆ. ಇದಿಲ್ಲಿರಲಿ. ಇದನ್ನು ಕೂಡ ಗುಂಡಿಯೆಲ್ಲ ಮಾಡಿ ಗುಡ್ಡೆಯಲ್ಲಿ ಅದನ್ನು ಕೂಡ ಸದ್ಯದಲ್ಲೇ ನೆಡ್ಲಿಕ್ಕುಂಟು. ಸ್ಪೆಷಲ್ ಅಂತ ಹೇಳಿದರೆ ಇವಾಗ ಎಲ್ಲ ಆಯಿತು. ಇದು ಹಲಸಿದು, ಆಮೇಲೆ ಸೀತಾಫಲ ಕೂಡ ಉಂಟು ಒಂದು. ಎಲ್ಲವೂ ನೆಡಲಿಕ್ಕಿಲ್ಲ. ಸೀತಾಫಲ, ಲಕ್ಷ್ಮಣ ಫಲ, ಆಮೇಲೆ ರಂಬೂಟನ್, ನೇರಳೆ, ಆಮೇಲೆ ಪೇರಲ, ಮ್ಯಾಂಗೋ, ಆಮೇಲೆ ಇದೊಂದು ಸ್ಪೆಷಲ್ ಅಲ್ಲ, ಇದು ಕೂಡ ಬೀಜದಲ್ಲಿ ಮಾಡಿದ್ದು. ಇದು ಪನ್ನೇರಳೆ, ಇದು ಕೂಡ ಬೀಜದಲ್ಲಿ ಮಾಡಿದ್ದು. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ನೋಡಿರ್ಬೋದು ನೀವು, ಪನ್ನೇರಳೆ ಹಣ್ಣು. ಇದನ್ನು ಕೂಡ ನೆಡುವ ನಾವು ಗುಡ್ಡೆಯಲ್ಲಿ. ಆಮೇಲೆ ಇಲ್ಲಿ ಒಂದು ಮಾವು, ಇದು ಕೂಡ ಮಾವಲ್ಲ, ಹಲಸು ಸ್ಪೆಷಲ್ ಇದು. ಆಮೇಲೆ ಸ್ವಲ್ಪ ಕೊಕ್ಕದೆಲ್ಲ ಮಾಡಿದ್ದೆ, ಕೊಕ್ಕ ಎಲ್ಲ ನೆಡ್ಲಿಕ್ಕುಂಟು. ಆಮೇಲೆ ಸ್ಪೆಷಲ್ ಅಂತ ತೋರಿಸಿದಾದ್ರೆ ಇನ್ನೊಂದು ಆಮೇಲೆ ಇದು ಆವಗಾಡು, ಬೆಣ್ಣೆಹಣ್ಣು, ಬಟರ್ ಫ್ರೂಟ್ ಅಂತ ಕೇಳಿರ್ತೀರಿ. ಸೊ ಇದು ಕೂಡ ಅಕ್ಕನೇ ತಂದದ್ದು, ಸುಳ್ಯದಿಂದ ತಂದದ್ದು. ಅದನ್ನು ನಾನು ಹೀಗೆ ಹಾಕಿದ್ದೆ, ಮಣ್ಣೆಲ್ಲ ಹಾಕಿ. ಇದನ್ನು ಫಸ್ಟ್ ನೆಡೋದು ಕೂಡ ಡೈರೆಕ್ಟ್ ಮಣ್ಣಲ್ಲಿ ನೆಡೋದಲ್ಲ, ಇದು ಬೀಜ ತೆಗೆದು ಅದನ್ನು ನೀರಲ್ಲಿ ಹಾಕಬೇಕು. ಅದು ಬೇರು ಬಂದ ಮೇಲೆ ಹೀಗೆ ಮಣ್ಣಲ್ಲಿ ಹಾಕಿದ್ದು. ಇದು ಕೂಡ 3 ಗಿಡ ಉಂಟು. ಇದು ನೋಡಿ ಎಷ್ಟು ಒಳ್ಳೆ ಬಂದಿದೆ ಅಂತ. ಇದು ಕೂಡ ರಪ್ಪ ಬರ್ಬೋದು. ಇದನ್ನು ಕೂಡ ನೆಟ್ಟು ನೋಡುವ. ಆಮೇಲೆ ಗಿಡ ಎಲ್ಲ ಇದು ಇಲ್ಲಿಗೆ ಮುಗೀತು. ಇನ್ನು ಸ್ಪೆಷಲ್ ಏನು ಅಂತಿಲ್ಲ, ಎಲ್ಲವೂ ಇಲ್ಲಿ ಒಂದು 10 ಪೀಸ್ ಉಂಟು. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ನರ್ಸರಿಯಿಂದ ಯಾವುದೆಲ್ಲ ನಾನು ತಂದಿದ್ದೆ ಅದನ್ನು ತೋರಿಸ್ತೇನೆ. ಇವಾಗ ಸ್ವಲ್ಪ ಕ್ಲೀನ್ ಮಾಡ್ತೇನೆ ಇಲ್ಲರಪ್ಪ. ಇನ್ನೊಂದು ಬೆಣ್ಣೆಹಣ್ಣಿದು ನಾವು ಟೋಟಲ್ ಇವಾಗ ಇಲ್ಲಿ ನಾನು ಮಾಡಿದ ಗಿಡ 3, ಆಮೇಲೆ ಕಷಿ ತಂದಿದ್ದೆ ಅದೊಂದು 3 ಗಿಡ ಉಂಟು. ಅದು ಕಷಿ, ಅದು ರಪ್ಪ ಆಗ್ತದೆ. ಇದು ನಾರ್ಮಲ್ ಬೀಜದಲ್ಲಿ ಮಾಡಿದ್ದು. ನಕ್ಷತ್ರ ಹಣ್ಣಿನಲ್ಲಿ ಇದು ಬಿಳಿದು. ಸೊ ಇದು ಕೂಡ ಬೀಜದಲ್ಲೇ ಮಾಡಿದ್ದು. ಅದೆಲ್ಲ ಆಗಲಿಕ್ಕೆ ಇನ್ನೊಂದು 5-6 ವರ್ಷ ಬೇಕಾಗ್ಬೋದು. 5-6 ವರ್ಷ ನಾವೆಲ್ಲೂ ಹೋಗ್ಲಿಕ್ಕಿಲ್ಲ, ಕಾಯುವ ಆಗ್ತದೆ. ಅದೆಲ್ಲ ನಮಗೇನೆ ಇರೋದು ತಿನ್ನಲಿಕ್ಕೆ. ಈ ಹರಿವೆದೆಲ್ಲ ಉಂಟು, ಆಮೇಲೆ ಈ ಬಲ್ಲೆಲ್ಲ ಉಂಟು. ಇದನ್ನು ಕ್ಲೀನ್ ಮಾಡುವ ಅಗತ್ಯ ಇರಲಿಲ್ಲ, ಯಾಕಂದರೆ ಇದನ್ನು ನಾವು ಇನ್ನೊಂದು ವಾರದಲ್ಲಿ ನೆಡಲಿಕ್ಕಿದ್ವಿ. ಇದನ್ನೆಲ್ಲ ತೋರಿಸುವ ಅಂತ ಹೇಳಿ ಇವಾಗ ಕ್ಲೀನ್ ಮಾಡಿದ್ದು. ಸೊ ಇದೆಲ್ಲ ನಮ್ಮದು ನರ್ಸರಿ ಸಣ್ಣದು. ಇಲ್ಲಿ ನೋಡಿ, ಇದೊಂದು ಜಾಮೂನಿಗೆ ನೋಡಿ ಎಷ್ಟು ಒಳ್ಳೆ ಬಂದಿದೆ ಅಂತ. ಇದು ಕೂಡ ಅಂಗಡಿಯಿಂದ ತಂದದನ್ನು
ಬೀಜ ಬೀಜ ಹಾಕಿ ನೆಟ್ಟದ್ದು. ಇದು ಕೂಡ ತುಂಬ ಒಳ್ಳೆ ಬಂದಿದೆ. ಆಯ್ತು, ಇವಾಗ ನರ್ಸರಿ ಆಲ್ಮೋಸ್ಟ್ ಕ್ಲೀನ್ ಆಯಿತು. ಇದರಲ್ಲಿ ಯಾವೆಲ್ಲ ಗಿಡ ಉಂಟು ಅಂತ ನೋಡೋದಾದರೆ ಇದರಲ್ಲಿ ರಂಬೂಟನ್, ಲಕ್ಷ್ಮಣ ಫಲ, ಆಮೇಲೆ ಮಾವು, ಬೆಣ್ಣೆಹಣ್ಣು, ನೇರಳೆ, ಪೇರಲೆ, ಆಮೇಲೆ ಹಲಸು, ಇಷ್ಟೆಲ್ಲ ಗಿಡ ಉಂಟು. ಸೊ ಇದು ನಾನು ಮಾಡಿದಂಥ ನರ್ಸರಿಲಿರುವಂತಹ ಗಿಡಗಳು. ಇದನ್ನೆಲ್ಲ ಗುಡ್ಡೆಯಲ್ಲಿ ಹೋಗಿ ಇನ್ನೂ ನೆಡ್ಲಿಕ್ಕುಂಟು. ರೈಟ್ಸ್, ಇದು ನೋಡಿ, ಇದು ಆವಗಾಡು ಬೆಣ್ಣೆಹಣ್ಣಿನ ಗಿಡ. ಇವತ್ತು ನರ್ಸರಿಯಿಂದ ತಂದು ನೆಟ್ಟದು. ಇದು ನಾನು ಮಾಡಿದ ಗಿಡಕ್ಕಿಂತ ಸ್ವಲ್ಪ ಎತ್ತರ ಬಂದಿದೆ. ಇದು ಕಳೆದ ಸರ್ತಿ ನೆಟ್ಟದ್ದು. ಆಮೇಲೆ ಇಲ್ಲಿ ಏನುಂಟು, ಇದು ಲಕ್ಷ್ಮಣ ಫಲದ್ದು. ಇದು ನರ್ಸರಿಯಲ್ಲಿ ತೋರಿಸಲ್ಲ, ಅದೇ ಗಿಡವನ್ನು ಒಂದು ಇಲ್ಲಿ ನೆಟ್ಟದ್ದು. ಇದಿಲ್ಲಿ ಅದಕ್ಕೆ ಗೊಬ್ಬರ ಎಲ್ಲ ಸ್ವಲ್ಪ ಸಿಕ್ಕಿ ಇದು ಇವಾಗ ನನ್ನಷ್ಟು ಎತ್ತರಕ್ಕೆ ಬಂದಿದೆ. ಅಲ್ಲಿ ನರ್ಸರಿಯಲ್ಲಿ ಇರುವುದೆಲ್ಲ ಸ್ವಲ್ಪ ಸಣ್ಣದು, ಅದಕ್ಕೆ ಗೊಬ್ಬರ ಎಲ್ಲ ಅಷ್ಟು ಸಾಕಾಗಲಿಲ್ಲ. ಸೊ ಅದನ್ನು ಕೂಡ ಇನ್ನು ನೆಡುವ. ಆಮೇಲೆ ಇವೆಲ್ಲವೂ ನರ್ಸರಿದಂಥ ಗಿಡಗಳು. ಇದರಲ್ಲಿ ದಾರೆ, ಜಾರಿಗೆ, ಬರಬ್ಬ, ಆಮೇಲೆ ಲಕ್ಷ್ಮಣ ಫಲ, ನೇರಳೆ, ಹೆಬ್ಬಲಸು, ಬಿದಿರು, ಹಾಗೆ ತುಂಬ ಗಿಡ ಎಲ್ಲ ಉಂಟು. ಇದೆಲ್ಲವೂ ನೆಡ್ಲಿಕ್ಕುಂಟು. ಹಾಗೆ ಇವಾಗ ನಾವು ಗುಡ್ಡೆಗೆ ಹೊರಟಿದ್ದೇವೆ, ಸ್ವಲ್ಪ ಗುಂಡಿ ತೆಗೆಯುವ ಅಂತ ಹೇಳಿ. ಗುಂಡಿ ಎಲ್ಲ ತೆಗೆದಾದ್ಮೇಲೆ ಎಲ್ಲವನ್ನು ಒಟ್ಟಿಗೆ ನೆಡುವ ಅಂತ. ಸೊ ಇದು ನನ್ನ ನರ್ಸರಿಯ ಒಂದು ಪರಿಚಯ. ಸೊ ನಾವಿವಾಗ ಗುಡ್ಡೆಗೆ ಹೊರಟಿದ್ದೇವೆ, ಸ್ವಲ್ಪ ಗುಂಡಿ ಎಲ್ಲ ತೆಗೆಯುವ ಅಂತ. ಗೈಸ್, ಇವಾಗ ನಾನು ಮತ್ತು ತಂದೆಯವರು ನಾವು ನರ್ಸರಿಯಿಂದ ಏನು ತಂದಿದ್ವಿ ಮತ್ತು ನಮ್ಮ ನರ್ಸರಿಯಲ್ಲಿ ನಾವೇನು ಗಿಡ ಮಾಡಿದ್ವಿ ಅದನ್ನು ನೆಡಲಿಕ್ಕೆ ನಾವು ಗುಡ್ಡೆಯಲ್ಲಿ ಗುಂಡಿ ಮಾಡಲಿಕ್ಕೆ ಬಂದಿದ್ವಿ. ಇವಾಗ ಸಣ್ಣದಲ್ಲಿ ಒಂದು ಮಳೆ ಕೂಡ ಬರ್ತಾ ಉಂಟು. ಸಣ್ಣ ಮಳೆಯಲ್ಲಿ ಕೆಲಸ ಮಾಡಲಿಕ್ಕೆ ಒಂಥರ ಖುಷಿ. ಹಾಗೆ ಇವಾಗ ಈ ಸಾಲು ಫುಲ್ಲು ಗುಂಡಿ ಮಾಡಲಿಕ್ಕೆ ಬಂದಿದ್ದೇವೆ. ಹಾಗೆ ಈ ಗುಂಡಿ ಮಾಡೋ ಕೆಲಸ ಒಂದು ಇವತ್ತು ಮತ್ತು ನಾಳಿದ್ದು ಉಂಟು. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ಈ ಗಿಡ ಎಲ್ಲ ನೆಡುವ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.